ಶ್ರೀದೇವಿ ಕರಗಿಳಿ ದುರ್ಗೈ ದೇವೇಂದ್ರ ನಿಮ್ಮೆದುರು ವ್ಯಕ್ತರಾಗಿದ್ದೀನಿ ಮಕ್ಕಳೇ. ನಿಮ್ಮ ಮುಖಾವಲೋಕನ ಮಾಡಿದಾಗ ಕಣ್ಣೀರು ಮಡುಗುಟ್ಟಿದೆ, ಕಾಯಿ ಕಪ್ಪಿಸುತ್ತಾ ಇದೆ. ಯಾರಿಂದ ಬಂದ ಭವಣಿ ನಿರ್ಭೀತಿಯಿಂದ ನಿರ್ಧರಿಸಿರಿ. ಜಗನ್ಯಾಮತಿಗೀನು ದಾರುಕ ಅಗಜೆ ಪತಿ ಮರವ ಪಡೆಯುತ್ತ ಸಂತೋಷಭರಿತರಾದವರು ನಾವಿದ್ದೇವೆ. ಆದರೆ ಈ ಸಂತೋಷ ಹೆಚ್ಚು ಸಮಯ ನಮ್ಮ ಜೀವನದಲ್ಲಿ ಇರಲಾರದು ಎನ್ನುವಂತಹ ಭೀತಿ ನಮಗುಂಟಾಗುತ್ತಾ ಉಂಟು. ಏನಾಯ್ತು ಮಗನೇ? ಅದು ಒಂದು ದರಿದ್ರಿಯಲ್ಲಿ ದಾನವತಿ ಸುಕುಮಾರನಾದಂತಹ ದಾರಿಕಾಸುರನೆನ್ನುವಂತಹ ದಾನವನು ಈಶನ ವರಬಲದಿಂದ ಸ್ವರ್ಗಲೋಕವನ್ನಡರಿದ್ದಾನೆ. ಇಂದ್ರಾದಿ ಸುಮನಸರನ್ನೆಲ್ಲ ದಾರು ಬಿಡಿಸಿದ್ದಾನಮ್ಮ. ಅಷ್ಟೇ ಅಲ್ಲದೆ ಜೀವದೇವರ ಸಂಬಂಧವಾದಂತಹ ಯಾಗ ಯಜ್ಞಾದಿ ಸತ್ಕಾರ್ಯಗಳು, ಜೀವಾತ್ಮ ಸಂಬಂಧವಾದಂತಹ ತಪಸ್ಸು, ಜೀವದೇವಗಳ ಸಂಬಂಧವಾದಂತಹ ದಾನ ಧರ್ಮಾಧಿಕಾರಿಗಳಿಗೂ ತಡೆಯನ್ನೊಡ್ಡುತ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಕರ್ಮ ಸಾಕ್ಷಿಗಳೆಂದೆನಿಸಿಕೊಂಡಂತಹ ಮಿಹಿರ ಚಂದ್ರಾದಿ ಸಂಚಾರಕ್ಕೂ ತಡೆಯನ್ನೊಡ್ಡಿದ್ದಾನೆ. ಹೀಗಿರುವಾಗ ದುರುಣ ದಾರಿಕಾಸುರನನ್ನು ವಧಿಸಿ ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಬೇಕು. ಮಕ್ಕಳೇ, ಪರಮೇಶ್ವರನಿಂದ ವರವನ್ನು ಪಡೆದಂತಹ ದುಷ್ಟದಾರುಕ ಲೋಕಕಂಟಕನಾಗಿ ನಡೆದಾಡಿದನೆ. ಋಷಿ ಮುನಿಗಳು ಮಾಡುವಂತಹ ಯಾಗ ಯಜ್ಞಾದಿಗಳನ್ನು ಹಾನಿಸುತ್ತಿದ್ದನೆ. ಸೂರ್ಯ ಚಂದ್ರನ ಸಂಚಾರಕ್ಕೂ ತಡೆಯನ್ನುಂಟು ಮಾಡಿದನೆ. ಯಾರು ಭಯಗೊಳ್ಳುವ ಅಗತ್ಯವೇ ಇಲ್ಲ. ಇನ್ನು ಕಿರಿದು ಸಮಯದಲ್ಲಿ
ಪರಮೇಶ್ವರನಿಗೆ ನಾನೇ ಮಗಳಾಗಿ ಜನಿಸಿ ಲೋಕ